ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಆರುಂಡಿ ಗ್ರಾಮದಲ್ಲಿ ಅಂದು ಊರ ಹಬ್ಬದ ಸಂಭ್ರಮವಿತ್ತು. ಇಡೀ ಗ್ರಾಮಸ್ಥರೆಲ್ಲ ಅದೇ ಖುಷಿಯಲ್ಲಿದ್ರು. ಆದರೆ ಮಾರನೇ ದಿನ ಗ್ರಾಮದ 64 ವರ್ಷದ ಕಮಲಮ್ಮ ಮೃತಪಟ್ಟಿದ್ರು. ಒಂಟಿ ವೃದ್ಧೆ ಹೃದಯಾಘಾತದಿಂದ ಮೃತಪಟ್ಟಿರಬೇಕೆಂದು ಎಲ್ಲರೂ ಕೂಡ ಭಾವಿಸಿದ್ರು. ಆದರೆ ಅಂತ್ಯಕ್ರಿಯೆ ಹೊತ್ತಲ್ಲಿ ವೃದ್ಧೆಯ ಮೈಮೇಲಿದ್ದ ಒಡವೆ ಕಾಣೆಯಾಗಿರುವುದು ಗಮನಕ್ಕೆ ಬಂದಿದೆ. ಹೀಗಾಗಿ ಈ ಸಾವಿನ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ತನಿಖೆಯ ವೇಳೆ ವೃದ್ಧೆಯ ಸಾವಿನ ರಹಸ್ಯ ಬಯಲಾಗಿದೆ. ವೃದ್ಧೆ ಹೃದಯಾಘಾತ ಮೃತಪಟ್ಟಿಲ್ಲ, ಬದಲಿಗೆ ಅಭಿಷೇಕ್ ಎಂಬಾತ ಕೊಲೆ ಮಾಡಿದ್ದಾನೆ ಎಂಬ ಸತ್ಯ ಹೊರಬಿದ್ದಿದೆ. ಹಂತಕ ಶಿವಮೊಗ್ಗ ಮೂಲದ ಅಭಿಷೇಕ್ ಎಂಎಸ್ಸಿ ಓದಿದ್ದ. ಆದರೆ ಆನ್ಲೈನ್ ಗೇಮ್ ಚಟಕ್ಕೆ ಬಿದ್ದು 20 ರಿಂದ 25 ಲಕ್ಷ ರೂಪಾಯಿ ಸಾಲವನ್ನ ಮಾಡಿಕೊಂಡಿದ್ದ. ಸಾಲ ಕೊಟ್ಟವರ ಕಾಟವನ್ನ ತಾಳಲಾರದೆ ಊರು ಬಿಟ್ಟೋನು 2 ತಿಂಗಳುಗಳ ಕಾಲ ಅಲ್ಲಿ ಇಲ್ಲಿ ಸುತ್ತಾಡಿ ದಾವಣಗೆರೆಯ ಆರುಂಡಿ ಗ್ರಾಮಕ್ಕೆ ಬಂದಿದ್ದ. ಈ ವೇಳೆ ಆತನ ಕಣ್ಣು ವೃದ್ಧೆ ಕಮಲಮ್ಮರ ಒಡವೆಯ ಮೇಲೆ ಬಿದ್ದಿದೆ. ಅತ್ತ ಎಲ್ಲರೂ ಕೂಡ ಹಬ್ಬದ ಸಂಭ್ರಮದಲ್ಲಿದ್ರೆ ಈತ ವೃದ್ಧೆಯನ್ನ ಉಸಿರುಗಟ್ಟಿಸಿ ಕೊಂದು 8,44,000 ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ದೋಚಿ ಪರಾರಿಯಾಗಿದ್ದ. ಆ ಒಡವೆಗಳನ್ನ ಅಡವಿಟ್ಟು ಮತ್ತೆ ಆನ್ಲೈನ್ ಗೇಮ್ ಆಡಿದ್ದ. ಸದ್ಯ ಅಭಿಷೇಕ್ ಜೈಲು ಕಂಬಿಯನ್ನ ಎಣಿಸ್ತಾ ಇದ್ದಾನೆ.